ಲೇಖಕರಾದ ಬಿ ಸಚ್ಚಿದಾನಂದ ಹೆಗ್ಡೆ ಅವರು ಬರೆದ ತುಳುವರ ನಾಡು ನುಡಿ ಎಂಬ ಕೃತಿ ಬಿಡುಗಡೆ ಮತ್ತು ಕೃತಿ ಪರಿಚಯ ಕಾರ್ಯಕ್ರಮ ಮಂಗಳೂರಿನ ಉರ್ವ ಸ್ಟೋರ್ನಲ್ಲಿರುವ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆಯಿತು. ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಕೆಎಂ ರಾಘವ ನಂಬ್ಯಾರ ಅವರು 112 ಪುಟಗಳುಳ್ಳ ಕೃತಿಯನ್ನ ಬಿ ಸಚ್ಚಿದಾನಂದ ಅವರು ರಚಿಸಿದ್ದಾರೆ ಎಂದ ಅವರು, ನಮ್ಮಲ್ಲಿ ಬೇರೆ ಬೇರೆ ಜಾತಿ ಧರ್ಮವಿದ್ದು ಅವರೆಲ್ಲರಿಗೂ ಅಧಿಕಾರ ಬರುತ್ತದೆ. ಅವೆಲ್ಲವನ್ನ ವ್ಯವಸ್ಥಿತವಾಗಿ ಒಟ್ಟುಗೂಡಿಸಿದಾಗ ತುಳು ಸಮಾಜ ನಿರ್ಮಾಣವಾಗ್ತದೆ ಎಂದು ಹೇಳಿದ್ರು. ನಮ್ಮ ಮಾತಿಲ್ಲ ತುಳುವೆ ಭಾರತ ಪ್ರತಿಯೊಂದು ಪ್ರದೇಶದ ಜನಗಳ ಅಗಲಗಲ್ಲ ಅಸ್ಮಿತೆ ಎಂಕಲ ಹೆಂಚನ ಎಂಕಲ ಊರು ಹೆಂಚನ ಎಂಕಲ ಜಾತಿ ಹೆಂಚನ ಈ ರೀತಿಯ ಒಂದು ಹುಡುಗಾಟ ಒಂದು ಖೋಜೆ ಅವು ನಾಡು ತುಳುನಾಡು ಅಂತ ಬಜಿ ನಾಡು ಅಂತ ಅವು ನಾಡು ಕೂಡ ಎಂಕಲು ತುಳುವೆ ಹೆಂಚನ ಎಂಕಲೇ ನಾಡು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಎಸಿ ಭಂಡಾರಿ, ರಿಜಿಸ್ಟ್ರಾರ್ ಚಂದ್ರಹಾಸ್ ರೈಭಿ, ನವೀನ್ ಚಂದ್ರ ಸುವರ್ಣ, ಪ್ರಭಾಕರ್ ನಿರ್ಮಾರ್ಗ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 10-4 7 ಮಂಗಳೂರು.